ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು DIYನ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂದರೆ ಎಗ್ ಮಾಸ್ಕ್ನ ಮಾಡ್ಕೋತಾ ಇದ್ದೀನಿ. ನಾನು ಕೂದಲಿಗೆ ಹಚ್ಕೊಳಕ್ಕೆ ಮಾಡ್ತಾ ಇದ್ದೀನಿ ಅದನ್ನು. ಸೊ ಇವಾಗ ನೀವು ಕೇಳ್ಬೋದು, ಎಗ್ ಹಚ್ಚೋದ್ರಿಂದ ಏನು ಯೂಸು ಕೂದಲಿಗೆ ಅಂದರೆ, ಎಗ್ಗಲ್ಲಿ ತುಂಬ ರಿಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಅದು ನಿಮ್ಮ ಕೂದಲಿಗೆ ಸ್ಟ್ರೆಂತನ್ನು ಕೊಡುತ್ತೆ. ಸೊ ಇವ್ಯಾಂಚುಲಿ ನೀವು ಹಚ್ಕೋತಾ ಬಂದರೆ, ಅದನ್ನು ಅಪ್ಲೈ ಮಾಡ್ತಾ ಬಂದರೆ ಕೂದಲಿಗೆ, ನಿಮ್ಮ ಕೂದಲು ಕೂಡ ಹೇರ್ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ ಅದು. ಸೊ ಅದ್ರ ಜೊತೆಗೆ ನಾನಿವತ್ತು ಆಲಿವ್ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ನೀವು, ಇಲ್ಲ ಕೊಕೊನಟ್ ಆಯಿಲ್ನು ಯೂಸ್ ಮಾಡ್ಬೋದು. ನಾನಿವತ್ತು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತೆಂಗಿನ ಎಣ್ಣೆಯಿಂದ ಏನು ಯೂಸ್ ಆಗುತ್ತೆ ಅಂದರೆ, ನಿಮಗೆ ಇವಾಗ ಒಬ್ಬೊಬ್ಬರಿಗೆ ಡ್ರೈ ಇರುತ್ತೆ ಕೂದಲು, ಅದರಿಂದ ಸ್ಪ್ಲಿಟ್ಸ್ ಎಲ್ಲ ಆಗುತ್ತಲ್ವಾ. ಸೊ ಅದನ್ನು ನಿಮಗೆ ಅವಾಯ್ಡ್ ಮಾಡುತ್ತೆ. ಅಂದರೆ ಇವಾಗ ನಿಮಗೆ ಡ್ರೈನೆಸ್ ಕಡಿಮೆ ಮಾಡುತ್ತೆ, ಆಮೇಲೆ ಮಾಯಿಶ್ಚರ್ ಕೊಡುತ್ತೆ ನಿಮ್ಮ ಕೂದಲಿಗೆ, ಆಮೇಲೆ ಎಕ್ಸ್ಟ್ರಾ ಶೈನ್ ಕೂಡ ಕೊಡುತ್ತೆ ಅದು. ಆ್ಯಂಡ್ ಇದ್ರ ಜೊತೆಗೆ ನೀವು ಹನಿನ ಯೂಸ್ ಮಾಡ್ಬೋದು, ಸ್ವಲ್ಪ ಹನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಓಕೆ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಎಕ್ಸ್ಟ್ರಾ ಮಾಯಿಶ್ಚರ್ ಬರುತ್ತೆ ಕೂದಲಿಗೆ. ಆ್ಯಂಡ್ ಇದು ಇನ್ನೊಂದೇನೆಂದರೆ, ಇದು ಇವಾಗ ನೀವು ಹಚ್ಕೊಂಡು ಒಂದು 20-30 ಮಿನಿಟ್ಸ್ ಬಿಟ್ಟರೆ ಸಾಕು. ಆಮೇಲೆ ನೀವು ನಾರ್ಮಲ್ ಆಗಿ ಹೇರ್ ವಾಶ್ ಮಾಡ್ಬೋದು ಶಾಂಪೂನ ಯೂಸ್ ಮಾಡಿ, ಬಟ್ ಸ್ವಲ್ಪ ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ಯಾಕೆ ಲೇಟು, ಇವಾಗ ಬನ್ನಿ ನಾನು ಯಾವ ಥರ ರೆಡಿ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಈ ಮಾಸ್ಕ್ನ ಪ್ರಿಪೇರ್ ಮಾಡುವಾಗ ಮೊದಲು ನಮ್ಮ ಕೂದಲು ಯಾವ ಟೈಪ್ ಅನ್ನೋದನ್ನ ನಾವು ಫಸ್ಟು ನೋಡಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಕೂದಲು ನಾರ್ಮಲ್ ಆಗಿದ್ದರೆ ಎಗ್ ವೈಟ್ ಮತ್ತು ಯೆಲ್ಲೋ ಎರಡನ್ನೂ ಯೂಸ್ ಮಾಡಿ. ನಾನು ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ನನ್ನ ಕೂದಲು ಆಯಿಲಿ ಅನಿಸಿದ್ರೆ ಬರೀ ಎಗ್ ವೈಟ್ ಪಾರ್ಟ್ನ ಯೂಸ್ ಮಾಡಿ. ಇಲ್ಲ ನಿಮ್ಮ ಕೂದಲು ಡ್ರೈ ಅನಿಸಿದ್ರೆ ಬರೀ ಯೆಲ್ಲೋ ಪಾರ್ಟ್ನ ಯೂಸ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನಾನು 2 ಎಗ್ಗನ್ನ ಹಾಕಿದ್ದೀನಿ, ಹಾಗೆ 1 ಚಮಚ ತೆಂಗಿನೆಣ್ಣೆನ ಹಾಕಿದ್ದೀನಿ. ಆಮೇಲೆ 1 ಚಮಚ ನಾನು ಸ್ವಲ್ಪ ಹನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಿವಾಗ ಮಿಕ್ಸ್ ಆದಮೇಲೆ ಇವಾಗ ತಲೆಗೆ ಹಚ್ಕೋಬಹುದು. Should have known better than to trust someone who holds me like a thief in the night. How could I think you could be